ರಾಷ್ಟ್ರ ನಾಯಕರ ಪ್ರತಿಮೆಗೆ ಗೌರವ ನೀಡುವ ಬದಲು ಹಾನಿ ಎಸಗಿದ್ದಾರೆ. ಅಂತವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗಿದೆ. ಕನ್ನಡ ನಾಡು ನುಡಿ ನೆಲದ ಭಾಷೆಯ ರಕ್ಷಣೆಗೆ ಸರ್ಕಾರ ಸದಾ ಬದ್ಧವಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಸಂಸದ ರಾಜ್ಯ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದರು. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕನ್ನಡ ನಾಡು ರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ. ಎಂಇಎಸ್ ಗೂಂಡಾಗಿರಿ ಘಟನೆಯನ್ನ ಖಂಡಿಸುತ್ತೇವೆ ಅಂತ ಹೇಳಿದರು. ಇನ್ನು ಸದನದಲ್ಲಿ ಹಿರಿಯ ಸದಸ್ಯರೊಬ್ಬರು ಮಹಿಳೆಯರ ಬಗ್ಗೆ ಕೀಳಾಗಿ ಮಾತನಾಡಿರುವುದನ್ನು ಖಂಡಿಸುತ್ತೇನೆ. ಅವರ ಬಾಯಲ್ಲಿ ಅಂತಹ ಮಾತು ಬರಬಾರದಿತ್ತು. ಇದು ಸರಿಯಲ್ಲ ಎಂದು ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಕಾಮಗಾರಿಗೆ ಚಾಲನೆಯನ್ನ ನೀಡಲು ಕೇಂದ್ರ ಭೂ ಸಾರಿಗೆ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿಯವರು ಜನವರಿ 10ರಂದು ಆಗಮಿಸಲಿದ್ದಾರೆ. ಕುಲಶೇಖರ ಕಾರ್ಕಳ 4 ಪಥ ಹೆದ್ದಾರಿ ಕಾಮಗಾರಿ ಹಾಗೂ ಬಿಸಿ ರೋಡ್ ಅಡ್ಡಹೊಳೆ 4 ಪಥ ಕಾಂಕ್ರೀಟ್ ಕಾಮಗಾರಿಗೆ ಸಚಿವರು ಚಾಲನೆಯನ್ನ ನೀಡಲಿದ್ದಾರೆ. 2023 ಡಿಸೆಂಬರ್ ಒಳಗೆ ಈ ಕಾಮಗಾರಿ ಪೂರ್ಣಗೊಳಿಸುವ ಗಡುವನ್ನ ವಿಧಿಸಲಾಗಿದೆ. ಈಗಾಗಲೇ ಕಲ್ಲಡ್ಕದಲ್ಲಿ ಹೆದ್ದಾರಿ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿಗೆ ಬರದ ಸಿದ್ಧತೆ ನಡೆಯುತ್ತಿದೆ ಎಂದು ಹೇಳಿದರು. ಬಹಳ ಹಿರಿಯರು ಅವ್ರ ಬಾಯಲ್ಲಿ ಆ ಮಾತು ಬಂದಿರತಕ್ಕಂಥದ್ದು ಸರಿಯಲ್ಲ. ಇವತ್ತು ಎಲ್ಲರೂ ಖಂಡಿಸ್ತೇನೆ. ರೀತಿಯ ಮಾತುಗಾರಿಕೆ ಸರಿಯಾಗಿರ್ತಕ್ಕಂಥದ್ದಲ್ಲ. ಅದು ವಿಧಾನ ಸಭೆ ಒಳಗೆ ಹೊರಗಾದರೂ ಆ ಮಾತು ಸರಿಯಲ್ಲ. ಈಗಾಗಲೇ ಮಂಗಳೂರಿನ ನನ್ನ ಕ್ಷೇತ್ರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮಂಗಳೂರಿನ ಅಡ್ಡಹೊಳೆವರೆಗಿನ 2 ಕಾಮಗಾರಿಗಳು ಟೆಂಡರ್ ಆಗಿದೆ. ಕಾಮಗಾರಿಗಳು ಪ್ರಾರಂಭ ಆಗಿದೆ. ರಾಷ್ಟ್ರೀಯ ಹೆದ್ದಾರಿಯ 4 ಪಥದ ರಸ್ತೆಗಳ ಕಾಮಗಾರಿ ಈಗಾಗಲೇ ಕಲ್ಲಡ್ಕದಲ್ಲಿ ಫ್ಲೈಓವರ್ ಕಾಮಗಾರಿ ಪ್ರಾರಂಭ ಆಗಿದೆ. ಅಡ್ಡಹೊಳೆಯಲ್ಲಿ ಅಗಲೀಕರಣದ ಕಾರ್ಯ ಪ್ರಾರಂಭ ಆಗಿದೆ. ಇದು ರೀಟೆಂಡರ್ ಆಗಿರೋದ್ರಿಂದ ಸ್ವಲ್ಪ ತಡ ಆಯಿತು. ಈಗ ಪುನರಾರಂಭ ಕಾರ್ಯ ಆಗಿದೆ. ಜನವರಿ 10ನೇ ತಾರೀಕು ನಿತಿನ್ ಗಡ್ಕರಿ ಅವರು, ರಾಷ್ಟ್ರೀಯ ಹೆದ್ದಾರಿ ಮಂತ್ರಿಗಳಾಗಿರ್ತಕ್ಕಂಥ ನಿತಿನ್ ಗಡ್ಕರಿ ಅವರು ಮಂಗಳೂರಿಗೆ ಬಂದು ಕುಲಶೇಖರ ಕಾರ್ಕಳ ರಸ್ತೆಯ ಶಿಲಾನ್ಯಾಸ ಮತ್ತು ಈ ಕಾಮಗಾರಿ ಬಿಸಿ ರೋಡ್ ಟು ಅಡ್ಡಹೊಳೆ ಅದರ ಪುನರಾರಂಭ ಕಾರ್ಯವನ್ನು ಮಾಡಿಸ್ತಾರೆ. ಆ ನಂತರ ಆ ಕಾಮಗಾರಿಗಳು ಬೇಕಾಗುತ್ತೆ. 2023 ಡಿಸೆಂಬರ್ದೊಳಗೆ ಕಾಮಗಾರಿಗಳು ಪೂರ್ಣ ಆಗಬೇಕು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ತಯಾರಿನ ನೋಡಿ. ಯಾವುದೇ ಘಟನೆಗಳು ಈ ರೀತಿಯ ಘಟನೆಯನ್ನು ನಾನು ಖಂಡಿಸ್ತೇನೆ. ಸರಿಯಲ್ಲ. ಎಲ್ಲ ರಾಷ್ಟ್ರ ನಾಯಕರಿಗೆ ಈ ರಾಷ್ಟ್ರದಲ್ಲಿ ಗೌರವ ಇರ್ತಕ್ಕಂಥದ್ದು ಕೊಡಬೇಕಾಗಿರ್ತಕ್ಕಂಥ ಧರ್ಮ. ಇಂತಹ ಘಟನೆಯನ್ನು ನಮ್ಮ ಸರ್ಕಾರ ಸಹಿಸೋದಿಲ್ಲ. ಈಗಾಗಲೇ ಕಠಿಣವಾಗಿರ್ತಕ್ಕಂಥ ಕ್ರಮವನ್ನು ನಮ್ಮ ಸರ್ಕಾರ ತಗೊಂಡಿದೆ. ಮುಖ್ಯಮಂತ್ರಿಗಳು, ಗೃಹ ಸಚಿವರು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಎಲ್ಲ ಮಾಡಿಕೊಂಡಿದ್ದಾರೆ. ಮತ್ತು ಯಾರೇ ತಪ್ಪಿತಸ್ಥರಿಗೆ ಅವರಿಗೆ ಕಠಿಣ ಕ್ರಮದ ಮುಖಾಂತರ ಶಿಕ್ಷೆಯನ್ನು ಕೊಡಬೇಕು. ಇಲ್ಲಿಯ ಕನ್ನಡ ಭಾಷೆ, ನೆಲ, ಸಂಸ್ಕೃತಿಯನ್ನು ಸಂರಕ್ಷಣೆ ಮಾಡೋದಕ್ಕೆ ನಮ್ಮ ಸರ್ಕಾರ ಬದ್ಧ ಇದೆ. The Karnataka Educational and Charitable Trust was established in 1994 with an aim to impart the education and services in medical and paramedical field. The campus is spread in a vast area accommodating Karnataka Ayurveda Medical College, SCS College of Nursing Science, Karnataka Ayurveda Medical College Hospital and hostels in an independent building. SCS College of Nursing. Courses offered: Basic BSc Nursing and MSc Nursing. Karnataka Ayurveda Medical College offers undergraduation BA MS and post-graduation courses MS and MD in Ayurveda. The Karnataka Ayurveda Medical College Hospital offers inpatient and outpatient department, physiotherapy, X-ray, ultrasound, laboratory, pharmacy, OT and LT with treatments like Akshitarpana, Alepa Bhashpasveda, Katibasti, Nadi Sveda Parisheka, Pinda Sveda Shirodhara, Valuka Sveda Vrana Prakshalana by well-trained and leading consultants. For more information, please contact Karnataka Educational and Charitable Trust, KECT Towers, Hoige Bail, Ashok Nagar, Mangaluru.